ಪುಚ್ಚ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಾವೊಂದು ಸ್ಪೆಷಲ್ ಫಂಕ್ಷನಿಗೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಎಲ್ಲ ನಿಮಗೆ ಸಸ್ಪೆನ್ಸ್. ಸೊ ವಿಡಿಯೋವನ್ನು ಕೊನೆ ತನಕ ಸಹ ನೋಡಿ. ನಮ್ಮದು ಹೊರಟೆಲ್ಲ ಆಯಿತು. ಬಂಟಿಗೆಲ್ಲ ರಾಗಿ ಮಂಡಿ ಮಾಡಿ ಆಯಿತು, ನಮ್ಮ ವರ್ಕರ್ಸ್ಗೆಲ್ಲ ಚಹಾ ತಿಂಡಿ ಎಲ್ಲ ಮಾಡಿ ಆಯಿತು, ನಮ್ಮದು ಸಹ ಚಹಾ ತಿಂಡಿ ಎಲ್ಲ ಆಯಿತು. ಇನ್ನು ನನ್ನ ಗಂಡ ಬರ್ತಾರೆ ಈಗ. ಸೊ ಮತ್ತೆ ಹೋಗುದೆ. ಈಗ 8:08. ಎಷ್ಟೊತ್ತಿಗೆ ತಲುಪ್ತೇವೆ ಅಂತ ಎಲ್ಲ ನೋಡುವ. ಸೊ ನಮ್ಮೊಟ್ಟಿಗೆ ಇರಿ ಕೊನೆಯವರೆಗೆ ಸಹ. ಎಲ್ಲರನ್ನು ಸಹ ಕರೀರಿ ಇವತ್ತಿನ ಫಂಕ್ಷನಿಗೆ. ನೀರು ಮತ್ತೆ ಎಂತ ಸಹ ಬೇಡಲ್ಲ, ನೀರು ಒಂದು ಮುಖ್ಯ ಬೇಕಾಗ್ತದೆ. ಸೊ ಈಗ ಬಂಟಿ ಎಲೋನ್ ಆಗ್ತಾನೆ. ಅದೇ ಅಂತ ಸಾಕು ಪ್ರಾಣಿಗಳ ನಮ್ಮ ಮನೆಯಲ್ಲಿ ಇದ್ದರೆ ನಮಗೆ ಹೊರಡುವಾಗ ಯಾವಾಗ ಸಹ ಒಂದು ಇಮೋಷನ್ ಕಾಡೋದು, ಇದರನ್ನು ಬಿಟ್ಟು ಹೋಗಬೇಕಲ್ಲ ಅಂತ. ಆ್ಯಕ್ಚುಲಿ ನಾಯಿ ಯಾಕೆ ಇರುವುದು ಅಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಎಲ್ಲ ಮನೆ ಕಾಯಲಿಕ್ಕೆ ಅಂತ. ಆದರೆ ಇದು ನಾವು ನಾಯಿಯನ್ನು ಕಾಯಲಿಕ್ಕೆ ಇದ್ದವರ ಹಾಗೆ ಆಗಿದೆ ಈಗಿನ ಪರಿಸ್ಥಿತಿ. ಎಂತ ಅಂತ ಹೇಳಿ ಅಂದರೆ ನಾವೆಲ್ಲ ಏನಾಗಿದ್ದೇವೆ ಅಂತ ಹೇಳಿದರೆ, ಇಮೋಷ್ನಲಿ ಡಿಪೆಂಡೆಂಟ್ಸ್ ಆಗಿದ್ದೇವೆ ನಮ್ಮ ಪೆಟ್ಸ್ಗಳ ಮೇಲೆ. ಜೈ ಶ್ರೀಕೃಷ್ಣ, ಹೋಗುವ. ನಮ್ಮ ಬೆಕ್ಕು ಸಹ ಎಲ್ಲ ಬಂದಿದೆ ಈಗ ನೋಡಿ. ಅವಳು ಮುನ್ನ ಎಲ್ಲಿಗ ರಾತ್ರಿ ಬೇಟೆಗೆ ಹೋಗಿ ಈಗ ಬರುದು ನೋಡಿ. ಈಗ ಬೆಕ್ಕುಗಳಿಗೆ ಆಗಲಿ ನಾಯಿಗಳಿಗೆ ಆಗಲಿ ಅವ್ರಿಗೆ ಎಲ್ಲ ತನ್ನ ಮರಿಗಳು ಅನ್ನುವಂತಹ ಮೋಹ ಇರುವುದಿಲ್ಲ ನೋಡಿ. ಸ್ವಲ್ಪ ಸಮಯ ಮಾತ್ರ ಸಾಕ್ತದೆ, ಮತ್ತೆ ಹತ್ತಿರ ಬಂದರೆ ಠಪಾಲ ಅಂತ ಕಪಾಳ ಮೋಕ್ಷ ಮಾಡಿ ಕಳಿಸ್ತಾರೆ. ಆದರೆ ನಾವು ನಮ್ಮ ನಾಯಿಗಳನ್ನು ಬೆಕ್ಕುಗಳನ್ನು ಕೂಡ ಹಾಗೆ ಮಾಡೋದಿಲ್ಲ ಅಲ್ಲ. ಇದೇ ಇರೋದು ವ್ಯತ್ಯಾಸ, ಮನುಷ್ಯನ ಮಾನಸಿಕ ದುರ್ಬಲತೆ ಅಂತ ಇದನ್ನು ಹೇಳಬಹುದಾ ಅಂತ ಅನ್ನಿಸ್ತದೆ, ಗೊತ್ತಿಲ್ಲ ನನಗೆ. ಸೊ ಹೋಗುವಲ್ಲ, ಬಂದರು ಈಗ ಎಲ್ಲ ಹಾಕಿ ಇನ್ನು ಹೊರಡುವ. ಬಂಟಿ ಬಾಯ್ ಬಾಯ್. ಸೊ ಹೊರಡುವ. ಬಾಯ್ ಬಾಯ್ ಬಾಯ್. ನೋಡಿ ಇವತ್ತಿನ ಬೆಳಗ್ಗಿನ ಒಂದು ಸುಂದರ ನೋಟ. ಲಾಕ್ ಸರಿ ಹಾಕಿದ್ದೀರಲ್ಲ? ನಾನು ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೇನೆ, ನೋಡಿದ್ದೀರಾ? ಕೋಣೆಗೆ ಬೆಡ್ರೂಮಿಗೆ ಬಾಗಿಲು ಹಾಕಿದ್ದೇನೆ. ಬೆಕ್ಕಿನವರಿತ್ತಲ್ಲ ಮಲಗಿಕೊಂಡು, ಅದನ್ನೀಗ ಬಾಗಿಲು ಹಾಕಿದ್ರೆ ಹೇಗೆ? ಅಲ್ಲೇ ಎಲ್ಲ ಮಾಡಿ ಆಗ್ತದೆ. ಸತ್ಯ ನೋಡ್ಲಿಲ್ವಾ ನೀವು? ಹೊರಗೆ ಇತ್ತ? ನಾನು ಹೊರಗೆ ಬರುವಾಗ ಅದು ಮಾತ್ರ ಬಂದದ್ದು. ಮುನ್ನ ಮಾತ್ರ ಬಂದದ್ದು, ಇದು ಬರಲಿಲ್ಲ. ಒಮ್ಮೆ ಊಟ ಮಾಡಲಿಕ್ಕೆ ಬಂತು. ಬೆಡ್ರೂಮಲ್ಲಿ ಬಾಕಿ ಆಗ್ಲಿಕ್ಕಿಲ್ಲಲ್ಲ. ಎಂತ ಮಾಡುದೆಂತ, ಬಟ್ಟೆ ಎಲ್ಲ ಉಂಟಲ್ಲಿ. ಇನ್ನು ಇಂಥ ಒಂದು ಟೆನ್ಷನ್ ಎಷ್ಟು ಜನಕ್ಕೆ ಬರ್ತದೆ ಹೇಳಿ ಆಯ್ತಾ? ಹೊರಟೆಲ್ಲ ಆಗಿ ಸ್ವಲ್ಪ ಮುಂದೆ ಹೋಗುವಾಗ ಇಡೀ ಮಂಡೆ ಹಾಳಾಗ್ತದೆ ಇನ್ನು. ಅಲ್ಲ, ಎಂತ ಮಾಡಿತ್ತು ಅದು ಬಾಗಿಲನ್ನು ಪರಚಿ ಇಡ್ಬೋದು ಅದು ಹೊರಗೆ ಬರಲಿಕ್ಕೆ. ಲಾಸ್ಟ್ ಟೈಮ್ ಒಮ್ಮೆ ಹಾಗೆ ಮಾಡಿತ್ತಲ್ಲ. ಅದು ನಮ್ಮ ಡೋರಿಗೆ ಮೇಲೆ ಹಿಂದೆ ಒಂಥರ ಇದು ಹಾಕಿರ್ತಾರೆ, ಒಂಥರ ಮ್ಯಾಟ್ನ ಹಾಗೆ, ಅದನ್ನು ಹರಿದಾಕಿದೆ ಪರಂಕಿ ಹೊರಗೆ ಬರಲಿಕ್ಕೆ ಆಗದೆ. ಮತ್ತೆ ಬಟ್ಟೆಲೆಲ್ಲ ಹೌದು ಅಂತ ವಾಶ್ ಮಾಡಿದ ಒಣಗಿದ ಬಟ್ಟೆ ಎಲ್ಲ ಉಂಟು ಅಲ್ಲಿ ಇಟ್ಕೊಂಡು. ಎಂತ ಮಾಡುದು, ಹೋಗಿ ಬರೋದಾ? ನೀವೆಂತ ಬೇಡ, ನನ್ನಂದಾಜಿ ನಾನು ಬಾಗಿಲು ಹಾಕಿದ್ನ ಇಲ್ಲ ಎಂತ ನನಗೆ ಸಹ ಗೊತ್ತಿಲ್ಲ. ಹಾಕಿರ್ಬೇಕು ಮಾತ್ರ. ಅಲ್ಲಿ ಮಲಗಿತ್ತದು. ಬೆಡ್ ಮೇಲೆ ಮಲಗಿತ್ತು. ಮತ್ತೆ ನಾನು ಅದಕ್ಕೆ ಹಾಲೆಲ್ಲ ಹಾಕಿದಲ್ಲ ಊಟಕ್ಕೆ, ಬಂದಿತ್ತಲ್ಲ ಆಗ ಬಂದಿದೆ. ಅದ್ರ ನಂತರ ಪುನಃ ಹೋಗಿ ಮಲಗಿತ್ತ ಅಂತ ಗೊತ್ತಿಲ್ಲ ನನಗೆ. ನಾನು ಮತ್ತೆ ಕೋಣೆಗೆ ಹೋಗ್ಲಿಲ್ಲ ಅಲ್ಲ, ಅದಕ್ಕೆ ನಾವು ಒಂದು ವಿಡಿಯೋ ಮಾಡ್ತಾ ಬರ್ಬೇಕಲ್ಲ ಬರುವಾಗ. ಕಿಚನ್ ಇದೊಂದು ವಿಡಿಯೋ, ಆಗ ನಮಗೆ ಒಂದು ನೆನಪಾಗ್ತದೆ. ಯಾವಾಗ ಸಹ ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಬೆಡ್ರೂಮ್ ಎಲ್ಲ ನಮ್ಮದು ಕ್ಲೀನ್ ಆಯಿತು ನೋಡಿ, ನಾವು ಹೀಗೆಲ್ಲ ಇಟ್ಟು, ಆಗ ಉಳಿದವರಿಗೆ ಸಹ ಒಂದು ಇದಾಗ್ತದೆ, ಮಾಹಿತಿ ಆಗ್ತದೆ ನಾವು ಹೊರಡುವಾಗ ಹೀಗೆ ಹೊರಡಬೇಕು ಅಂತ ಹೇಳಿ. ಕಿಚನ್ ಇದೆಲ್ಲ ನಾವು ಆಫ್ ಮಾಡಿದ್ದೇವೆ, ನಮಗೆ ಆಗ ಇದರಲ್ಲಿ ನೋಡ್ಲಿಕ್ಕೆ ಆಗ್ತದೆ ಅಲ್ಲ. ಟೆನ್ಷನ್ ಇಲ್ಲ. ಈಗ ಎಂತಾದ್ರೂ ಇದೊಂದು ಹುಳ ಬಿಟ್ಟ ಹಾಗೆ ತಲೆಯೊಳಗೆ. ನಾವೆಂತ ಮಾಡಿದ್ವಿ ಗೊತ್ತುಂಟಾ? ನಮ್ಮ ಕೆಲಸದವನಿಗೆ ಫೋನ್ ಮಾಡಿ ಕೇಳಿದ್ವಿ, 2 ಸಹ ಹೊರಗೆ ಉಂಟಾ ಇಲ್ವಾ ನೋಡು ಅಂತ. ಹೊರಗೆ ಇಲ್ಲದಿದ್ದರೆ ಪುನಃ ಒಮ್ಮೆ ಮನೆಗೆ ಹೋಗ್ಬೋದು. ಅವ ಹೇಳ್ತಾರೆ ಅಡ್ಡೆಲ್ಲ ಉಂಟು ಅಂತ ಹೇಳಿದ. ಅಲ್ಲಿಗೆ ಕ್ಲಿಯರ್ ಆಯಿತು. ಇಲ್ಲದಿದ್ದರೆ ಮನೆಗೆ ಬರುವವರೆಗೆ ಸಹ ಒಂದು ಆಗದು ಚುಚ್ಚಿ ಇರ್ತದಲ್ಲ. ಒಳ್ಳೆ ಬಿಸಿಲುಂಟು ಇವತ್ತು ನಮಗೆ. ಫಂಕ್ಷನಿಗೆ ಹೋಗ್ಲಿಕ್ಕೆ ಅಂತವೇ ಹೇಳಿ ವರುಣ ದೇವರು ನಮ್ಮ ಮೇಲೆ ಕೃಪೆ ತೋರಿದ್ದಾರೆ. ಇದೊಂದು ಬೈಕಲ್ಲಿ ಹೊಗೆ ಹೋಗುದು ನೋಡಿ ಅಂತ ನೋಡಿ. ಒಂದು ಎಷ್ಟು ಹೊತ್ತಿನಿಂದ ನಮ್ಮ ಎದುರಿತ್ತು ಅಂತ ಇಲ್ಲ ಅದು. ನಮ್ಮ
ದರ್ಬೆ ಕಲರೇ ಅಲ್ಲಿ ರೋಡ್ ನೋಡಿ, ರೋಡ್ ಬ್ರೇಕ್ ಡ್ಯಾನ್ಸ್ ಆಗ್ತದೆ ಈಗ ಇಲ್ಲಿ ನೋಡಿ. ನಮ್ಮ ಪುತ್ತೂರು ಸಿಟಿಯ ಮಧ್ಯಭಾಗ, ಹಾರ್ಟ್ ಆಫ್ ದ ಅದೇ. ಇಲ್ಲಿ ನಾನು 2 ವರ್ಷ ಸ್ಕೂಟರ್ ಓಡಿಸಿದ್ದೇನೆ. ನಾಳೆ ನಾಗರ ಪಂಚಮಿ ಅಲ್ಲ, ಹಾಗೆ ಎಲ್ಲ ಅಂಗಡಿಗಳ ಮುಂದೆಲ್ಲ ಹೂವುಗಳ ರಾಶಿ, ಸೇವಂತಿಗೆ, ಗುಲಾಬಿ ಹೂವುಗಳ ಮಾಲೆ, ಸೇವಂತಿಗೆ ಮಾಲೆ, ಕಾಕಡದ ಹೂವು, ಆಮೇಲೆ ಅರಶಿಣದ ಎಲೆ ಎಲ್ಲ ಕಡೆ ಸಹ ಗಂಟು ಗಂಟು ಮಾಡಿ ಕಟ್ಟಿ ಎಲ್ಲ ಇಟ್ಟಿದ್ದಾರೆ ಅರಶಿಣದ ಎಲೆ. ಅದನ್ನು ನೋಡುವಾಗಲೂ ನನಗೆ ನೆನಪಾದದ್ದು, ನಾಳೆ ನಾಗರ ಪಂಚಮಿ ಅಲ್ಲ ಅಂತ ಹೇಳಿ. ಅರಶಿಣ ಎಲೆ ಬೇಡ, ಮನೆಯಲ್ಲಿ ಉಂಟು ಸಾಕು, ಶಾಸ್ತ್ರಕ್ಕೆ ತಕ್ಕ ಉಂಟು. ಮತ್ತು ಮನೆಯಲ್ಲಿ ನಾವು ಮಾಡುವ ಅರಶಿಣ ಎಲೆಗೆ ಉಂಟಲ್ಲ, ಹುಳ ಬರ್ತದೆ ಇಷ್ಟು ಹೊತ್ತಿಗೆ. ಇಲ್ಲಿ ಎಲ್ಲ ಭಾರಿ ಫ್ರೆಶ್ ಕಾಣ್ತಾ ಉಂಟಪ್ಪ ಹೊರಗಿನಿಂದ ನೋಡುವಾಗ. ಇನ್ನು ನಡುವೆಲ್ಲ ಹುಳ ಬಂದದ್ದು ಸಹ ಇಟ್ಟಿರ್ತಾರೆ. ಗುಡ್ಡ ಕುಸಿತ. ಇಲ್ಲಿ ಎಲ್ಲ ಮನೆ ಇದ್ದವರಿಗೆ ಇನ್ನು ಭಾರಿ ಡೇಂಜರ್. ಇದೆಲ್ಲ ಇನ್ನು ಕುಸಿಲಿಕ್ಕೆ ಉಂಟು. ಇನ್ನು ಫ್ಯೂಚರಲ್ಲಿ ಮಾರ್ಕ್ ಮಾಡಿ ಇಡ್ಬೋದು ಈ ಪಾಯಿಂಟ್ಸ್ ಎಲ್ಲ. ಈಗ ಸಿಕ್ಕಿಸಿದಂತೆ, ಮೊನ್ನೆ ಎಲ್ಲ ಕೆಳಗಿತ್ತಂತೆ, ಎಲ್ಲ ಮೇಲೆ ಇಟ್ಟಿದ್ದಾರಂತೆ. ಮೇಲೆ ಇಡುದಂದ್ರೆ ಎಂತ ಫಿಕ್ಸ್ ಮಾಡಿದಲ್ಲ, ಎಂತ ಎಲ್ಲ ಕೆಲಸ ನೋಡಿ, ಅದ್ಭುತವಾದ ಕೆಲಸ. ಇಷ್ಟು ಜೋರು ಮಳೆಗೆ ಸಹ ಹೇಗೆಲ್ಲ ಮಾಡಿದ್ದಾರೆ. ಫ್ಲೈಓವರ್, ನನಗೆ ಇದೊಂದು ಹೆಸರೇ ಬರಲಿಕ್ಕಿಲ್ಲ. ಫ್ಲೈಓವರ್, ಕಲ್ಲಡ್ಕದ ಫ್ಲೈಓವರ್. ಎಷ್ಟು ದೊಡ್ಡ ಫ್ಲೈಓವರ್ ಅಲ್ಲ ಇದು. 1.5 ಕಿಲೋಮೀಟರ್ನು ಫ್ಲೈಓವರಾ? ನನಗೆ ಇದು ಇವತ್ತು ಹೊಸತ್ತು ನೋಡುವಾಗೆ ಆಗ್ತಾ ಉಂಟು ಮಾರ್ರೆ ಇಲ್ಲಿ. ನೋಡಿ ಇಲ್ಲಿ ಎಲ್ಲ ನೋಡಿ, ಈಗ ಓಪನ್ ಕಾಣ್ತಾ ಉಂಟಲ್ಲ, ಅದು ಬೀಮ್ ಇಟ್ಟದವರು. ಇನ್ನು ಅದಕ್ಕೆ ತಗಡಿಟ್ಟು ಮೇಲಿಂದ ಕಾಂಕ್ರೀಟ್ ಹಾಕೋದು ಅಲ್ಲ. ಅಂದರೆ ಖಾಲಿ ನೋಡಿ, ಮೊನ್ನೆ ಅಲ್ಲಿ ಹೀಗೆ ಪ್ಲೇನ್ ಇತ್ತು ಹೇಳಿದಾಗೆ ನೋಡಿ. ಅಲ್ಲಿ ದೊಡ್ಡ ಮೆಷಿನ್ ಹೀಗೆ ಇತ್ತಲ್ಲ ಮೊನ್ನೆ ಎಲ್ಲ, ಹಾಗೆ ಗೊತ್ತಾಗ್ಲಿಲ್ಲ. ಅಲ್ಲಿ ಕಾಣುದಿಲ್ಲ ಬಿಡಿ, ಕಾಣುದಿಲ್ಲ. ನೋಡಿ 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 ಕಾಣ್ತದ. ನೋಡಿ ಗೊತ್ತಾಗಿಲ್ಲ. ನೋಡಿ ನೋಡಿ ಇಲ್ಲಿ ಸಹ ನೋಡಿದ್ರಲ್ಲ, ಅಷ್ಟು ಭಾರವಾದಂತಹ ಭೀಮನ್ನು ಎತ್ತಲಿಕ್ಕೆ ಅಷ್ಟು ದೊಡ್ಡ ಮೆಷಿನನ್ನು ಉಪಯೋಗ ಮಾಡಿಕೊಂಡು, ಎಷ್ಟೆಲ್ಲ ಟೆಕ್ನಾಲಜಿ ಅಲ್ಲ. 2 ತೋರಿಸಿದೆ ನಿಮಗೆ ನೋಡಿ. ಹುಡುಗಿಯರೆಲ್ಲ ಉಂಟಲ್ಲ, ಈ ಟೈಪ್ನ ಡ್ರೆಸ್ ಹಾಕಿಕೊಂಡು ಹೋಗುವಾಗ ಭಾರಿ ಜಾಗ್ರತೆ ಮಾಡಬೇಕು ಅಂತ. ಎಷ್ಟು ಒಂದು ರಿಸ್ಕಿಯಾಗಿ ಉಂಟು ನೋಡಿ ಅಂತೆ. ಅಂದರೆ ಎಂತ ಆಗೋದಿಲ್ಲ, ಆದರೆ ಸಹ ಏನಾದರೂ ಆದರೆ ಅಷ್ಟು ಲಾಂಗ್ ಡ್ರೆಸ್ಸನ್ನು ನೆಲಕ್ಕೆ ಬಿಟ್ಟುಕೊಂಡು ಅದನ್ನೊಂದು ಮೇಲೆ ಆದರೂ ಕಟ್ಟಿಕೊಳ್ಬೋದು. ಅದಕ್ಕೆ ಕೆಸರಟ್ಟುದು, ಗಲೀಜಾಗುವುದೆಲ್ಲ ಆಗೋದಿಲ್ವಾ? ಯಾಕೆಲ್ಲ ಆ ಥರದೆಲ್ಲ ಡ್ರೆಸ್ ಹಾಕಿಕೊಂಡು ಇಷ್ಟು ರಿಸ್ಕ್ ತಗೊಳ್ತಾರೆ? ನೋಡಿ ಎಷ್ಟು ಚಂದದ ಸೀನರಿ. ಈಗ ನಾವು ಮಂಗಳೂರು ದಾಟಿ ತುಂಬ ಈಚೆಗೆ ಬಂದೆವಾಯ್ತಾ. ವಿಷಯ ಎಂತ ಗೊತ್ತುಂಟ, ಅರ್ಧ ದಾರಿಯಲ್ಲಿ ನಮ್ಮ ಗಾಡಿದು ಡಿಸ್ಪ್ಲೇ ಆಫ್ ಆದದ್ದು ಅಂತ. ಯಾರು ಸಹ ಒಂದು ಟ್ರಾವೆಲ್ ಮಾಡುವಾಗ ಉಂಟಲ್ಲ, ಈ ಥರದ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಲೇಬಾರ್ದು ಆಯ್ತಾ. ಎಷ್ಟು ಕಿರಿಕಿರಿ ಆಗ್ತದೆ ಗೊತ್ತುಂಟ. ಡಿಸ್ಪ್ಲೇ ಇಲ್ಲ. ಸಾಧಾರಣ ಎಲ್ಲಿ ಹೋಗಿದೆ ಗೊತ್ತುಂಟ ನಮಗೆ, ಕಲ್ಲಡ್ಕದ ಹತ್ರ ಡಿಸ್ಪ್ಲೇ ಹೋಗಿದೆ, ಡಿಸ್ಪ್ಲೇ ಆಫ್ ಆಗಿದೆ. ಇಲ್ಲಿ ನಮ್ಮ ಕೀ ಇದುಂಟಲ್ಲ, ಡೋರಿದು ಎಂತ ಡೋರ್ ಲಾಕ್, ಅದು ಸಹ ಹೋಗಿದೆ, ಅದು ಸಹ ಬೀಳುವುದಿಲ್ಲ. ಎಂತ ಅಂತ ಮತ್ತೆ ನಾವು ಇವರಿಗೆ ಫೋನ್ ಮಾಡಿದೆವು, ಶೋರೂಮ್ನವರಿಗೆ, ಟಾಟಾದು. ಅವ್ರ ಹತ್ರ ಕೇಳುವಾಗ ನೀವು ಅಲ್ಲಿ ಹೋಗಿ, ಅಲ್ಲಿ ಒಂದು ಶೋರೂಮ್ ಉಂಟು, ಅಲ್ಲಿ ಹೋಗಿ ತೋರಿಸಿ ಅಂತ ಹೇಳಿದರು. ಹಾಗೆ ಮತ್ತೆ ಸಹ ತುಂಬ ಈಚೆ ಮುಂದೆ ಬಂದು 1-2 ಗುಂಡಿಗಳಿಗೆ ಬಿದ್ದಾಗುವಾಗ ಡಿಸ್ಪ್ಲೇ ಬಂತು. ಅಂಥ ಅವಸ್ಥೆ ಗೊತ್ತುಂಟಾ, ಲೂಸ್ ಕನೆಕ್ಷನ್ ಆಗೋದು ಅಂತ ಗುಂಡಿಗೆಲ್ಲ ಬಿದ್ದು. ಅಷ್ಟು ಸಹ ಹೊಂಡಲ್ಲ ರೋಡಲ್ಲಿ ಎಲ್ಲ, ಅದು ನನಗೆ ಗೊತ್ತೇ ಆಗೋದಿಲ್ಲ. ಹಾಗೆ ಮತ್ತೊಂದು ದೊಡ್ಡ ಗುಂಡಿಗೆ ಬೀಳುವಾಗ ಡಿಸ್ಪ್ಲೇ ಬಂತು. ಸಾಮಾನ್ಯ ಒಂದು ಅರ್ಧ ಗಂಟೆ ಡಿಸ್ಪ್ಲೇ ಇಲ್ಲದೆ ಬಂದಿದ್ದೇವೆ. ಹಾಗೆ ನನಗೆ ಹೆದರಿಕೆ ಆಯ್ತು, ಇನ್ನು ಹೆಡ್ಲೈಟ್ ಎಲ್ಲ ಆನ್ ಆಗ್ತದೆ ಇಲ್ವೋ ಅಂತ. ಹಾಗೆ ಒಂದು ಕಡೆ ನಿಲ್ಲಿಸಿ ಹೆಡ್ಲೈಟ್ ಎಲ್ಲ ನೋಡಿದ್ರು, ಚೆಕ್ ಮಾಡಿದ್ರು ಆನ್ ಆಗ್ತದಲ್ಲ. ಹೆಡ್ಲೈಟ್ ಆನ್ ಆಗ್ತಾ ಇತ್ತು, ಇಂಡಿಕೇಟರ್ ಉಂಟಲ್ಲ ರೈಟ್ ಲೆಫ್ಟ್ ಟರ್ನ್ ಇದು, ಅದು ಸಹ ಆಫ್ ಆಗಿತ್ತು ಗೊತ್ತುಂಟಾ. ಮತ್ತೆ ಈಗ ಒಂದು ದೊಡ್ಡ ಗುಳಿ ದಾಟಿ ಬರುವಾಗ ಎಲ್ಲ ಸಹ ಆನ್ ಆಯಿತು. ಈಗ ಅದರಲ್ಲಿ ಡಿಸ್ಪ್ಲೇ ಒಂದು ರೆಡ್ ಬಟನ್ ತೋರಿಸ್ತಾ ಉಂಟು, ಅದು ಎಂತ ಅಂತ ಗೊತ್ತಿಲ್ಲ. ಹಾಗೆ ನಾವು ಉಂಟಲ್ಲ, ಒಂದು ಟ್ರಾವೆಲ್ ಮಾಡುವಾಗ ಡಿಸ್ಪ್ಲೇಯಲ್ಲಿ ತೋರಿಸುವಂತಹ ಎಲ್ಲ ಸಿಗ್ನಲ್ಗಳ ಬಗ್ಗೆ ಸಹ ನಮಗೆ ಮಾಹಿತಿ ಇರಬೇಕು. ಮತ್ತು ಈ ಥರ ಡಿಸ್ಪ್ಲೇ ಆಫ್ ಆದರೆ ನಮಗೆ ಎಂತ ಮಾಡಬೇಕು ಅಂತ ಹೇಳಿ ಗೊತ್ತಿರಬೇಕು. ಎಂತ ಅಲ್ಲ, ಎಷ್ಟೆಲ್ಲ ಉಂಟು ನೋಡಿ. ಖಾಲಿ ಡ್ರೈವಿಂಗು ಮಾತ್ರ ಅಲ್ಲ ದೊಡ್ಡ ವಿಷಯ ನಮಗೆ. ಹಾಗೆ ಈಗ ಒಂದು ಲೈಟ್ ಕಾಣ್ತಾ ಉಂಟು, ರೆಡ್ ಲೈಟ್, ಅದು ಎಂತ ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಲೈಟ್ ಕಾಣ್ತಾ ಉಂಟಲ್ಲ, ಅದು ಎಂತ ಲೈಟ್ ಅಂತ ಗೊತ್ತಿಲ್ಲ.
ನಾವೀಗ ದೂರ ಎಲ್ಲ ಹೋಗುವಾಗ ಉಂಟಲ್ಲ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಎಲ್ಲ ನಿಂತಿರ್ತಾರಲ್ಲ, ಸಣ್ಣದಿರುವಾಗೆಲ್ಲ ಅವರನ್ನು ನೋಡುವಾಗ ಹೋಗೋದು, ಯಬ್ಬೋ ಇವರಿಗೊಂದು ಎಷ್ಟು ಧೈರ್ಯ ಅಲ್ಲ, ನಿಮಗೆ ಆಗ್ತಿತ್ತು ಹಾಗೆ? ಇವರಿಗೊಂದು ಯಾರು ಸಹ ಹುಟ್ಟುವುದಿಲ್ಲ ಅಂತ ಧೈರ್ಯ ಆಗ್ಬೋದು ಅಂತ ನಾವು ಎಣಿಸೋದಾಯ್ತು. ನನಗೆ ಹಾಗೆಲ್ಲ ಫೀಲಿಂಗ್ಸ್ ಬರ್ತಾ ಇದ್ವು. ಮತ್ತು ಇನ್ನೊಂದು ಬಸ್ಸಲ್ಲಿ ಹೋಗುವಾಗೆಲ್ಲ ಕಂಡಕ್ಟರ್ನವರಿಗೆ ಎಲ್ಲರೂ ಇಳಿಯೋ ಜಾಗ ಇವರಿಗೆ ನೆನಪಿರ್ತದಲ್ಲ, ಅದು ಹೇಗೆ ಅಂತ ನನಗೆ ಭಯಂಕರ ಆಶ್ಚರ್ಯ ಆಗೋದು. ನನಗೆ ಆಗೋದು, ಅಪ್ಪ ಎಂಥಾದ್ರೂ ಸಾಕ್ಬೋದು ಮಾರೆ, ಒಂದು ಕಂಡಕ್ಟರ್ ಒಂದು ಆಗಬಾರ್ದು ಹೇಳಿ. ಒಂದು ಇವರಿಗೆ ಚಿಲ್ಲರೆ ಕೊಡೋದು, ಇನ್ನೊಂದು ಎಲ್ಲರ ಪ್ಲೇಸನ್ನು ಸಹ ನೆನಪಿಟ್ಟುಕೊಂಡು ಇಳಿಸುವುದು ಹೇಗೆ ಅವರನ್ನು ಅಂತ ಹೇಳಿ ಹಾಗೆಲ್ಲ. ಒಬ್ಬರು ನನಗೆ ಕಾಮೆಂಟ್ ಮಾಡಿದ್ದಾಯ್ತಾ, ಅದು ಬೇರೆ ವಿಡಿಯೋಗೆ ಮಾಡಿದ್ದು. ಎಂತ ಅಂತ ಹೇಳಿದರೆ, ಪ್ರೇಮ ಶೆಟ್ಟಿ ಅಂತ ಹೇಳಿ ಒಬ್ಬರು ಒಂದು ಇದರಿಂದ ಬಂದದ್ದು, ಐಡಿಯಿಂದ ಬಂದ ಕಾಮೆಂಟ್. ಎಂತ ಹೇಳಿದರೆ ಬರೀ ಗಮ್ಮತ್ತಿತ್ತು. ಅವರಿಗೆ ನನಗೆ ಕಾಮೆಂಟ್ ಹಾಕಿದ್ದು ಹೇಗೆ ಹೇಳಿದರೆ, ಎಂತ ಅಕ್ಕಿ ಆಗುವ ಮರ ಯಾವುದು ಅಂತ ಗೊತ್ತುಂಟ ಮಾರಾಯ್ತಿ ನಿನಗೆ? ಎಂತ 4 ವರ್ಷದ ಮಗುವಿನ ಹಾಗೆ ಮಾಡ್ತೀಯಲ್ಲ ನೀನು ಅಂತ ಹೇಳಿ ಹೀಗೆ ಗುದ್ದುವ ಸಿಂಬಲ್ ಹಾಕಿದ್ದಾರೆ. ನನಗೆ ಭಯಂಕರ ವಿಚಿತ್ರ ಆಯ್ತಾ. ಇವರಿಗೆ ಎಂಥ ಮೆಂಟಾಲಿಟಿ, ನನಗೆ ಎಂತಂತವೇ ಅರ್ಥವೇ ಆಗಲಿಲ್ಲ. ಕೊನೆಗೆ ಆ ಸಿಂಬಲ್ ನೋಡಿ ಗೊತ್ತಾಯಿತು ಇವರಿಗೆ ಎಂಥದೋ ನನ್ನ ಮೇಲೆ ಅಸಹನೆಯಿಂದ ಹೀಗೆ ಹಾಕಿದ್ದಾರೆ ಅಂತ ಹೇಳಿ. ನನಗೆ ಆಶ್ಚರ್ಯ ಆಯಿತು, ಈ ಥರ ಒಂದು ಕಾಮೆಂಟಲ್ಲಿ ಒಂದು ಸಿಂಬಲ್ ಹಾಕಿ ಅವರ ಮನಸ್ಸಿನ ಕೋಪವನ್ನು ತೋರಿಸ್ತಾ ಇದ್ದಾರಲ್ಲ ಅಂತ ಹೇಳಿ. ಭಯಂಕರ ವಿಶೇಷ. 4ನೇ ಕ್ಲಾಸಿನ ಮಕ್ಕಳಾಗೆ ಮಾಡ್ತೀಯಲ್ಲ ನೀನು ಅಂತ ಹೇಳುದು. ಖುಷಿ ಪಡ್ಬೇಕಲ್ಲ, 4ನೇ ಕ್ಲಾಸ್ನ ಮಕ್ಕಳನ್ನು ನೋಡಿದ್ರೆ ಖುಷಿ ಆಗೋದಿಲ್ಲ ಎಲ್ಲರಿಗೆ ಸಹ ಅಲ್ಲ. ಇವರಿಗೆ ಎಂತ ಅಸಹನೆ ಆಯಿತು ಅಂತ ಗೊತ್ತಿಲ್ಲ. ಸೊ ನನಗೆ ಭಾರಿ ಒಂದು ಚೋತೆ ಆಯ್ತು. ನಾನು ಅದಕ್ಕೆ ರಿಪ್ಲೈ ಹಾಕಿದೆ ಅಂತ ಹೇಳಿದರೆ, ಇದು ತೆಂಗಿನಕಾಯಿ ಯಾವ ಬಳ್ಳಿಯಲ್ಲಿ ಆಗೋದು ಅಂತ ನಿಮಗೆ ಗೊತ್ತುಂಟಾ ಅಂತ ಕೇಳಿ ಮತ್ತೆ ಡಿಲೀಟ್ ಮಾಡಿದೆ ನಾನು ಅದು ಕಾಮೆಂಟನ್ನೇ. ಸೊ ಇಲ್ಲಿ ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂದು ರೀತಿ ಇರ್ತದೆ, ನಾವೆಂತ ಮಾಡೋದು ಅದಕ್ಕೆ. ನಿಮ್ಗೆ ಎಂತ ಅನಿಸಿದ್ದು ಅಂತ ಹೇಳಿ ಆಯ್ತಾ. ಮೋಡ ಆಗ್ತಾ ಉಂಟು ಹೇಗೆ ನೋಡಿ, ದೇವರೇ ನಾವು ತಲುಪುವವರೆಗೆ ಮಳೆ ಬರದಿದ್ರೆ ಸಾಕು. ಕೊಡೆ ಸಹ ತರಲಿಲ್ಲ ಅಂತ ಈಗ ನಮಗೆ ಫಂಕ್ಷನ್ಗೆ ಇಳಿದು ಹೋಗ್ಲಿಕ್ಕೆ ಕೊಡೆ ಇಲ್ಲ ಇಬ್ಬರಿಗೆ ಸಹ. ಒತ್ತೆ ಹಾಕಿಕೊಂಡು ಹೇಳಿದ ಪ್ರಾಬ್ಲಮ್ ಎಂತ ಗೊತ್ತುಂಟಾ ನೋಡಿ, ನಮ್ಮ ಡಿಸ್ಪ್ಲೇ ಇದಕ್ಕಿದ್ದ ಹಾಗೆ ಆಫ್ ಆಗುದು. ಒಂದು ಸರ್ವಿಸಿಗೆ ಕೊಟ್ಟರೆ ಒಂದು ಹಾಳು ಮಾಡಿ ಕೊಡ್ತಾರೆ ಅವರು. ಇಲ್ಲಿ ಎಲ್ಲ ನೀರು ನೋಡಿ ಅಂತ, ಇಲ್ಲಿ ಮಳೆ ಜೋರಿತ್ತು ಕಾಣ್ತದೆ. ಸಾಧಾರಣ ನಮಗೆ ಆ ಕಡೆ ಮಳೆ ಇರಲಿಲ್ಲಲ್ಲ, ಬಟ್ ಈ ಸೈಡ್ ಮಳೆ ಬೆಳಗಿನಿಂದ ಇದ್ದ ಹಾಗೆ ಕಾಣ್ತಾ ಉಂಟು. ಸೊ ಫೈನಲಿ ನಾವು ಹೋಗುವ ಜಾಗಕ್ಕೆ ಇನ್ನು 5 ನಿಮಿಷದಲ್ಲಿ ನಾವು ತಲುಪಲಿಕ್ಕಿದ್ದೇವೆ. ಎಲ್ಲಿಗೆ ಅಂತ ಹೇಳಿ ನಿಮಗೆ ಇನ್ನೂ ಸಹ ಸಸ್ಪೆನ್ಸೇ ಉಂಟು. ನೋಡುವ ಎಲ್ಲಿವರೆಗೆ ಸಸ್ಪೆನ್ಸ್ ಹೋಲ್ಡ್ ಮಾಡ್ಲಿಕ್ಕೆ ಆಗ್ತದೆ ನೋಡ್ತೇನೆ ಇವತ್ತು ನಾನು. ಪಳ್ಳ ನೋಡಿ, ರೋಡಲ್ಲಿ ಪಳ್ಳ ಆಗಿದೆ. ನಂದಿನಿ ನಂದಿ ಪ್ರಮೇದಿನಿ ವಿಶ್ವ ವಿನೋದಿನಿ